ನಮಸ್ಕಾರ ಎಲ್ರಿಗೂ. ಥ್ಯಾಂಕ್ ಯು ಫಾರ್ ದ ಓವರ್ವೆಲ್ಮಿಂಗ್ ರೆಸ್ಪಾನ್ಸ್ ಆನ್ ಸೋಷಿಯಲ್ ಮೀಡಿಯಾ ನಮ್ಮ ಫಿಲ್ಮ್ಗೆ. ಸೊ ಫಿಲ್ಮ್ ಹೆಸರು ಬಂದು ದ್ವಿತ್ವ. ಎಲ್ಲರೂ ಇಷ್ಟೊತ್ತಿಗೆ ಗೂಗಲ್ ಮಾಡಿ ನೋಡಿರ್ತೀರ, ಅಂದರೆ ಡ್ಯುಯಾಲಿಟಿ ಅಂತ ಅರ್ಥ. ಸೊ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಟು ಹೊಂಬಾಲೆ ಫಿಲ್ಮ್ಸ್, ವಿಜಯ್ ಸರ್ ಆ್ಯಂಡ್ ಪುನೀತ್ ಸರ್ ಆ್ಯಂಡ್ ಎವ್ರಿಬಡಿ. ಲಾಸ್ಟ್ ಆಲ್ಮೋಸ್ಟ್ 1 year ಇಂದ ನಾವು ಈ ಟಾಪಿಕ್ ಬಗ್ಗೆ ಮಾತಾಡ್ತಾನೆ ಇದ್ವಿ. ಲಾಕ್ಡೌನಿಂದ ಆಗಾಗ ಬ್ರೇಕ್ ಆಗ್ತಿತ್ತು, ಬಟ್ ಅದರ್ವೈಸ್ ಇಟ್ಸ್ ಬಿನ್ ಅ ಕಾನ್ಸ್ಟೆಂಟ್ ಡಿಸ್ಕಷನ್. ಸಾಕಷ್ಟು ಅಪ್ಡೇಟ್ಸ್ ಒಂದಿಷ್ಟು ಶೇರ್ ಮಾಡಿದ್ದೀನಿ. ಸೊ ಟು ಕ್ವಿಕ್ಲಿ ಒಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಷನ್ ಶೇರ್ ಮಾಡಬೇಕು ಅಂದರೆ, ನಾನು ಇದೇನು ಒಂದು ಸ್ಟೋರಿ ಲೈನ್ ಇತ್ತು, ಅದು ನನಗೆ ತುಂಬ ವರ್ಷದಿಂದ ಇಟ್ ವಾಸ್ ಬ್ರೂಯಿಂಗ್. ಈ ಥರದ್ದು ಏನಾದರೂ ಈ ಕತೆ ಬಗ್ಗೆ ವರ್ಕ್ ಮಾಡಬೇಕು ಅಂತ ಒಂದಿಷ್ಟು ಡ್ರಾಫ್ಟ್ಸ್ ಬರೀತಾ ಬಂದಿದ್ದೆ. ಬಟ್ ಫೈನಲ್ ಈಗ ಮಾಡ್ತಿರೋ ಸ್ಕ್ರಿಪ್ಟ್ ಅಂತ ಆಗಿದ್ದು, ನಾನು 2019 ಗಾಳಿಪಟ ಶೂಟ್ಗಿಂತ ಮುಂಚೆ ಅದೊಂದು ಥೈಲ್ಯಾಂಡ್ಗೆ ಹೋಗಿದ್ದೆ, ಮೊಯ್ತಾಯ್ ಕಲ್ಯಾಣ ಅಂತ. ಸೊ ಅಲ್ಲಿ 6 weeks ಇದ್ದಾಗ ಅಲ್ಲೊಂದು ಕ್ಯಾಫಿಟೇರಿಯಲ್ಲಿ ಕೂತ್ಕೊಂಡು ಬರೀತಾ ಇದ್ದಿದ್ದು ಸ್ಕ್ರಿಪ್ಟ್ ಅಲ್ಲೇ ಮುಗಿಸಿ ಅವಾಗ ನಾನು ಪುನೀತ್ ಸರ್ ಜೊತೆ ಅಲ್ಲಿಂದ ಫಸ್ಟ್ ಶೇರ್ ಮಾಡಿದ್ದು. ಅದನ್ನು ಅವರು ಓದಿ ಅದನ್ನು ರೆಸ್ಪಾಂಡ್ ಮಾಡಿ, ಆಮೇಲೆ ಹೊಂಬಾಲೆ ಅವ್ರ ಜೊತೆ ಟೈಅಪ್ ಆಗಿ ಅವ್ರ ಜೊತೆ ನರೇಷನ್ಸ್ ಎಲ್ಲ ಆಗಿ, ಸೊ ಫೈನಲಿ ವಿ ಆರ್ ಹಿಯರ್. ಆ್ಯಂಡ್ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಇದಕ್ಕೆ ದ್ವಿತ್ವ ಅಂತ ಟೈಟಲ್ ಇಡಬೇಕು ಅಂತ ನಾನು ತುಂಬ ವರ್ಷದಿಂದ ಅದೊಂಥರ ಪ್ರೊಟೆಕ್ಟ್ ಮಾಡ್ಕೊಂಬಂದಿದ್ದೆ. ಆ್ಯಂಡ್ ಥ್ಯಾಂಕ್ಫುಲಿ ವಿ ಹ್ಯಾವ್ ಬಿನ್ ಏಬಲ್ ಟು ಅಚೀವ್ ದ್ಯಾಟ್. ಆ್ಯಂಡ್ ಈ ಪೋಸ್ಟರ್ ಟೈಮಲ್ಲಿ ಐ ಹ್ಯಾವ್ ಟು ರಿಯಲಿ ಥ್ಯಾಂಕ್ ಆದರ್ಶ್, ಯಾರು ಅದನ್ನು ಡಿಸೈನ್ ಮಾಡಿದ್ರು. ಅವ್ರು ನನ್ನ ಜೊತೆ ಲೂಸಿಯಾ ಟೈಮಿಂದ ಹೀಸ್ ಬಿನ್ ಡಿಸೈನಿಂಗ್ ಆಲ್ ಮೈ ವರ್ಕ್. ಲೂಸಿಯಾ, ಯೂಟರ್ನ್, ಒಂದು ಮೊಟ್ಟೆ ಕತೆ, ಈಗ ಈ ತೆಲುಗು ವೆಬ್ ಸೀರೀಸ್, ಅದೆಲ್ಲನೂ ಹೀಸ್ ಬಿನ್ ಡೂಯಿಂಗ್. ಆ್ಯಂಡ್ ಫೈನಲಿ ಅವರೇನು ದ್ವಿತ್ವಾಗೆ ವಾಟ್ ಎವರ್ ಹೀಸ್ ಕ್ರಿಯೇಟೆಡ್ ಇಸ್ ಅಮೇಝಿಂಗ್. ಆ್ಯಂಡ್ ಅದೇನೊಂಥರ ಐ ಹ್ಯಾವ್ ಟು ಥ್ಯಾಂಕ್ ಹಿಮ್ ಆಫ್ಟರ್ ಆಲ್ ದೀಸ್ ಇಯರ್ಸ್ ಆಫ್ ವರ್ಕ್, that ಅದೊಂದು ಪೋಸ್ಟರಲ್ಲಿ he brought out a lot of things that is there in my script as a tone to it. So ಇದೊಂಥರ psychological drama thriller as a genre, and we are all very excited. Preeta is on board as a cinematographer, and Purna Chandra, with whom I have been working since Lucia, so he will be doing music. And Suresh, again, who has been editing my films sumaru Life Wish Ten adakkinta munche nanuve, so he'll be editing. And we'll be slowly opening up for more collaborations in Melinda. And keep watching, keep following on social media. There is some info on FUC right now. ಅಲ್ಲಿ ಹೋದ್ರೆ ಅಲ್ಲೊಂದು 2 ಅಪ್ಡೇಟ್ಸ್ ಇದೆ, ಸೊ ಅದನ್ನು ನೀವು ನೋಡ್ಬೋದು. ಸೊ ಥ್ಯಾಂಕ್ ಯು ಅಗೇನ್. ಆ್ಯಂಡ್ ಹೋಪ್ಫುಲಿ ಆದಷ್ಟು ಬೇಗ ನಾವು ಸೆಪ್ಟೆಂಬರ್ ಅಂತ ಪ್ಲಾನ್ ಮಾಡ್ತಾ ಇದ್ದೀವಿ ಶೂಟಿಂಗಿಗೆ. ಆ್ಯಂಡ್ ವಿಲ್ ಸ್ಟಾರ್ಟ್ ಶೇರಿಂಗ್ ಮೋರ್ ಇನ್ಫೋ. ಆ್ಯಂಡ್ ಇನ್ನೊಂದು 2022 ಐ ವುಡ್ ರಿಯಲಿ ಲೈಕ್ ಟು ಬ್ರಿಂಗ್ ಫಾರ್ವರ್ಡ್ ಅ ಗುಡ್ ಫಿಲ್ಮ್ ಆ್ಯಂಡ್ ಶೋ ಇಟ್ ಯು ಆಲ್. ಥ್ಯಾಂಕ್ ಯು ಫಾರ್ ದ ಸಪೋರ್ಟ್ ಆ್ಯಂಡ್ ಆಲ್ ದ ಎನ್ಕರೇಜ್ಮೆಂಟ್. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಕೋಸ್ಟಲ್ ಕನ್ನಡ ಪೇಜ್ಗೆ ವಿಸಿಟ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ.